ಕೊರೋನಾ ಎರಡನೇ ಅಲೆ ಹಿನ್ನೆಲೆ ಮಾಸ್ಕ್ ಧರಿಸದೆ ಸಾಮಾಜಿಕ ಅಂತರ ಕಾಪಾಡದೆ ಬಸ್ಸಿನಲ್ಲಿ ನಿಯಮಕ್ಕಿಂತ ಅಧಿಕ ಜನ ಪ್ರಯಾಣಿಸುತ್ತಿರುವ ಕಾರಣ ನೀಡಿ ಬಸ್ಸಿನಲ್ಲಿ ನಿಂತುಕೊಂಡು ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರನ್ನು ಇಳಿಸಿದ ಉಡುಪಿಯ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರ ನಡೆಗೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಪರೀಕ್ಷೆ ಬರೆದು ಮನೆಗೆ ಹೊರಟ ವಿದ್ಯಾರ್ಥಿನಿಯರನ್ನು ಸಂಜೆ ಹೊತ್ತಲ್ಲಿ ಬಸ್ನಿಂದ ಇಳಿಸಿದ್ದಕ್ಕೆ ವಿದ್ಯಾರ್ಥಿನಿಯರು ಮಾಧ್ಯಮಗಳ ಮುಂದೆ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಕೊರೋನಾ ಎರಡನೇ ಅಲೆ ನಡುವೆಯೂ ಮಂಗಳೂರು ವಿವಿ ಪದವಿ ಪರೀಕ್ಷೆ ನಡೆಸುತ್ತಿದೆ. ಈ ನಡುವೆ ಕೆಎಸ್ಆರ್ಟಿಸಿ ಬಸ್ ಮುಷ್ಕರ ಕೂಡ ನಡೆಯುತ್ತಿದ್ದು, ರಸ್ತೆಯಲ್ಲಿ ಕೆಲವು ಬಸ್ಸುಗಳು ಜನಸಂಚಾರ ಮಾಡಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಆದರೆ ಕೊರೋನಾ ಎರಡನೇ ಅಲೆ ಹಿನ್ನೆಲೆ ರಾಜ್ಯ ಸರ್ಕಾರವು ಕೊರೋನಾ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಸೂಚನೆ ನೀಡಿದೆ. ಪಾಲನೆ ಆಗದಿದ್ದರೆ ಜಿಲ್ಲಾಧಿಕಾರಿಗಳೇ ನೇರ ಹೊಣೆ ಎಂದು ಹೇಳಿದೆ. ಈ ಹಿನ್ನೆಲೆ ಉಡುಪಿಯ ಜಿಲ್ಲಾಧಿಕಾರಿ ಜಗದೀಶ್ ಅವರು ಸಾರ್ವಜನಿಕರು ಸರ್ಕಾರದ ಸೂಚನೆಯ ನಂತರವೂ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸದೆ ಸಂಚರಿಸುತ್ತಿರುವ ಕುರಿತು ಜಾಗೃತಿ ಮೂಡಿಸಿ ದಂಡ ವಿಧಿಸಿ ಕುರಿತಂತೆ ನಿನ್ನೆ ಸಂಜೆ ಸಂತೆಕಟ್ಟೆಯಲ್ಲಿ ದಿಢೀರ್ ದಾಳಿ ನಡೆಸಿದ್ದಾರೆ. ಸಂತೆಕಟ್ಟೆಯ ಬಳಿ ಬಸ್ಸುಗಳನ್ನು ತಪಾಸಣೆ ನಡೆಸುವ ವೇಳೆ ಹಲವಾರು ಬಸ್ಸುಗಳಲ್ಲಿ ನಿಯಮಕ್ಕಿಂತ ಹೆಚ್ಚಿನ ಜನರು ಸಂಚಾರ ನಡೆಸುತ್ತಿರುವುದನ್ನು ಗಮನಿಸಿ ನಿಂತುಕೊಂಡು ಪ್ರಯಾಣ ಮಾಡುತ್ತಿದ್ದ ಪ್ರಯಾಣಿಕರನ್ನು ಬಸ್ಸಿನಿಂದ ಇಳಿಸಿದ್ದಾರೆ. ಪ್ರಯಾಣಿಕರಲ್ಲಿ ಹಲವಾರು ಮಂದಿ ವಿದ್ಯಾರ್ಥಿಗಳೇ ಆಗಿದ್ದಾರೆ. ದಿನನಿತ್ಯ ಉಡುಪಿಗೆ ಕೆಲಸಕ್ಕೆ ಬರುವ ಪ್ರಯಾಣಿಕರು ಕೂಡ ಸೇರಿದ್ದರು. ಇದೇ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ವಿದ್ಯಾರ್ಥಿನಿಯೊಬ್ಬಳು, ನಾವು ಹಳ್ಳಿಯಿಂದ ಬರುವವರು, ಜಿಲ್ಲಾಧಿಕಾರಿಗಳು ಹೀಗೆಲ್ಲ ನಡುವೆ ಇಳಿಸಿ ಹೋದರೆ ನಮಗೆ ಮನೆಗೆ ಹೋಗಲು ಬೇರೆ ಬಸ್ ವ್ಯವಸ್ಥೆ ಕೂಡ ಇಲ್ಲ. ನಾವು ಮನೆಗೆ ಹೋಗಲು ತಡವಾದರೆ ನಮ್ಮ ಹೆತ್ತವರು ಆತಂಕಕ್ಕೆ ಒಳಗಾಗುತ್ತಾರೆ ಎಂದು ಮಾಧ್ಯಮಗಳ ಬಳಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇನ್ನು ಜಿಲ್ಲಾಧಿಕಾರಿಗಳ ಈ ನಡೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ನೀವೇನೋ ವಿಡಿಯೋ ಮಾಡಿ ಮನೆಗೆ ಹೋಗಿದ್ದೀರಿ, ದಾರಿ ಮಧ್ಯೆ ನಿಂತ ಈ ಹೆಣ್ಣು ಮಕ್ಕಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕಾದವರು ಯಾರು ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಮನೆಗೆ ಹೋಗ್ಬೇಕು, ನಾವು ಹಳ್ಳಿ ಕಡೆಯಿಂದ ಬರೋದು ಸರ್, ನಮಗೂ ಬಸ್ ಇಲ್ಲ, ಅರ್ಧ ಗಂಟೆಗೆ ಒಂದೊಂದು ಬಸ್ ಸರ್, ಅಲ್ಲಿ ಲೇಟ್ ಆದ್ರೆ ನಾವು ಮನೆಗೆ ಹೋಗೋದು ಬೇಡ. ನಾವು ಹುಡುಗಿಯರು ಸರ್, ಇಷ್ಟು ಇವಾಗಲೇ 5 ಗಂಟೆ ಆಗಿದೆ, ನಮ್ಮ ಸೆಮ್ ಎಕ್ಸಾಮು 2 ಗಂಟೆಯಿಂದ 5 ಗಂಟೆ, ನಾವು 5 ಗಂಟೆಗೆ ಅಲ್ಲಿ ಬಸ್ ಇದೆ ಸರ್, ಅದರಲ್ಲೇ ಬಂದ್ವಿ, ಮತ್ತೆ ಅರ್ಧ ಗಂಟೆ ಬಿಟ್ಟು ಎಲ್ಲ ಬಸ್ಸು ಹಿಂಗೆ ಸರ್, ತುಂಬ ಜನನೇ ಇರ್ತಾರೆ, ಎಲ್ಲ ರಶ್ಶೇ ಇರೋದು ಸರ್. ಹಾಂ ಹೌದು ಸರ್, ಎಲ್ಲರಿಗೂ ಭಯ ಇದೆ, ಬಟ್ ನಮ್ಗೆ ಎಕ್ಸಾಮ್ ಇಲ್ಲ ಅಂದ್ರೆ ನಾವು ಬರ್ತಾ ಇರಲಿಲ್ಲ, ನಾವು ಮನೇಲಿ ಸೇಫ್ ಆಗಿರ್ತಾ ಇದ್ವಿ. ಇಲ್ಲ, ಅವ್ರು ಸುಮ್ಮನೆ ಇಳಿಸ್ಬಿಟ್ರು ಹೋದ್ರು ಸರ್, ಏನು ಕೇಳಿದಕ್ಕೆ ಏನು ಹೇಳಿಲ್ಲ. ನೆಕ್ಸ್ಟ್ ಬಸ್ ಬರುತ್ತೆ, ನೆಕ್ಸ್ಟ್ ಬಸ್ ಕೂಡ ಇದೇ ಆನೆ ಬರ, ನಾವು ಹೋಗೋದೀಗ ಲೇಟ್ ಆಗುತ್ತೆ. ನಮ್ಮ ಮನೇಲೂ ಕೂಡ ಕೇಳೋರಿರಲ್ವಾ. ಸಿದ್ದಾಪುರದವರೆಗೂ ಹೋಗ್ಬೇಕು, ನನಗೆ ಶಿರಿಯಾರಕ್ಕೆ ಹೋಗೋಕ್ಕೆ 1 ತಾಸು ಬೇಕು ಸರ್. ಸಿದ್ದಾಪುರ ಅಂದರೆ 1.5 ಅವರ್ ಬೇಕಾಗುತ್ತೆ. ಇವಾಗ ಅರ್ಧ ಗಂಟೆ ಅಂದರೆ ಇನ್ನು 1 ಅವರ್ ಕೂಡ ಲೇಟ್ ಆಗುತ್ತೆ ನಮಗೆ.